ಸಾಮಾಜಿಕ ನ್ಯಾಯ, ಲಿಂಗ ತಾರತಮ್ಯ, ನೈಜ ಜಾತ್ಯತೀತತೆ, ಸಹಬಾಳ್ವೆ, ಮಹಿಳಾ ಸಬಲೀಕರಣ ಮತ್ತು ಅಭಿವೃದ್ಧಿ ವಿಚಾರದಲ್ಲಿ ಏಕರೂಪ ನಾಗರಿಕ ಸಂಹಿತೆ ಜಾರಿಗೆ ಬರುವುದರಿಂದ ಪರಿಣಾಮಕಾರಿ ಬದಲಾವಣೆ ಆಗಲಿದೆ ಎಂದು ಮಾಜಿ ಹೆಚ್ಚುವರಿ ಅಡ್ವೊಕೇಟ್ ಜನರಲ್ ಹೈಕೋರ್ಟ್ನ ಹಿರಿಯ ನ್ಯಾಯವಾದಿ ಅರುಣ್ ಶ್ಯಾಮ್ ಹೇಳಿದ್ದಾರೆ. ಅವರು ಅಧಿವ್ಯಕ್ತ ಪರಿಷತ್ ಮಂಗಳೂರು ಹಾಗೂ ಚಿಂತನಾ ಗಂಗಾ ಜಂಟಿಯಾಗಿ ಆಯೋಜಿಸಿದ ಏಕರೂಪ ನಾಗರಿಕ ಸಂಹಿತೆ ಸಾಮಾಜಿಕ ನ್ಯಾಯ ಸಂವಾದ ಕಾರ್ಯಕ್ರಮದಲ್ಲಿ ಪ್ರಧಾನ ಸಂಪನ್ಮೂಲ ವ್ಯಕ್ತಿಯಾಗಿ ವಿಚಾರ ಮಂಡಿಸಿದರು. ಈಗಿರುವ ವಿವಿಧ ಕಾನೂನುಗಳಿಂದ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನ್ಯಾಯದಾನಕ್ಕೆ ಅಡಚಣೆ ಉಂಟಾಗಿ ಪ್ರಕರಣಗಳ ಇತ್ಯರ್ಥ ಜಟಿಲವಾಗುತ್ತಿದೆ. ಆದ್ದರಿಂದ ನ್ಯಾಯಾಲಯಗಳೇ ಏಕರೂಪ ನಾಗರಿಕ ಸಂಹಿತೆ ಜಾರಿಗೆ ತರಲು ಸರ್ಕಾರಗಳಿಗೆ ಸೂಚಿಸಿವೆ ಎಂದು ಅವರು ತಿಳಿಸಿದರು. ಪೋಸ್ಕೋ ಕಾಯ್ದೆ, ಅತ್ಯಾಚಾರ ಪ್ರಕರಣ, ಸಂತ್ರಸ್ತೆಗೆ ಪರಿಹಾರ ಸಹಿತ ಕೆಲ ವಿಷಯಗಳಲ್ಲಿ ವೈಯಕ್ತಿಕ ಕಾನೂನು ಮತ್ತು ರಾಷ್ಟ್ರದ ಕಾನೂನುಗಳಲ್ಲಿ ಯಾವುದನ್ನು ಆಧರಿಸಿ ತೀರ್ಪು ನೀಡುವ ಬಗ್ಗೆ ನ್ಯಾಯಾಲಯಗಳಲ್ಲಿ ಗೊಂದಲ ಏರ್ಪಡುತ್ತಿದೆ. ಇದರಿಂದ ಸಂತ್ರಸ್ತೆಗೆ ಸಿಗಬೇಕಾದ ನ್ಯಾಯದಲ್ಲಿ ತೊಡಕು ಉಂಟಾಗುವ ಸಾಧ್ಯತೆ ಇದೆ. ಯುಸಿಸಿ ಜಾರಿಗೆ ಬಂದರೆ ಮಹಿಳಾ ಸಬಲೀಕರಣಕ್ಕೂ ಹೊಸ ವ್ಯಾಖ್ಯಾನ ಬಂದು ಮಹಿಳಾ ಸಶಕ್ತೀಕರಣಕ್ಕೆ ಇದು ದಾರಿಯಾಗುತ್ತದೆ ಎಂದು ಅವರು ತಿಳಿಸಿದರು. ಈಗ ಇರುವ ಮೀಸಲಾತಿ ಅಥವಾ ಭವಿಷ್ಯದಲ್ಲಿ ಜಾರಿಗೆ ಬರಬಹುದಾದ ಯಾವ ಮೀಸಲಾತಿಗೂ ಯುಸಿಸಿಯಿಂದ ಯಾವ ತೊಂದರೆಯೂ ಇಲ್ಲ. ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನ ರಚನೆಯ ಹಂತದಲ್ಲಿಯೇ ಇದರ ಪರವಾಗಿ ಧ್ವನಿ ಎತ್ತಿದ್ರು. ಆದರೆ ಕೆಲವರ ವಿರೋಧದಿಂದ ಇದು ಆವತ್ತು ಜಾರಿಗೆ ಬರಲು ಆಗಿರಲಿಲ್ಲ ಎಂದು ತಿಳಿಸಿದರು. ನಾಗರಿಕರು ವಿವಿಧ ಪ್ರಶ್ನೆಗಳನ್ನು ಕೇಳಿ ತಮ್ಮ ಸಮಸ್ಯೆಗಳನ್ನು ಪರಿಹರಿಸಿಕೊಂಡರು. ಸುಪ್ರೀಂ ಕೋರ್ಟ್ ಬಹಳ ಸ್ಪಷ್ಟವಾಗಿ ಹೇಳ್ತಿತ್ತು, ನೀವು ಟ್ರಿಪಲ್ ತಲಾಖನ್ನು ಬ್ಯಾನ್ ಮಾಡೋದ್ರಿಂದ ಧರ್ಮ ನಶಿಸಿ ಹೋಗ್ತದ. ಒಂದು ಯಾವುದಾದ್ರೂ ಒಂದು ಧರ್ಮವನ್ನು ಆಚರಣೆ ಮಾಡದೇ ಇದ್ರೆ ಅಥವಾ ಒಂದು ಪದ್ಧತಿನ ಆಚರಣೆ ಮಾಡದೇ ಇದ್ರೆ ಆ ಆಚರಣೆ ಮಾಡದೇ ಇರೋದ್ರಿಂದ ಧರ್ಮವೇ ನಶಿಸಿ ಹೋಗ್ತದೆ. ಉದಾಹರಣೆಗೆ ಒಂದು ಬಿಲ್ಡಿಂಗ್ ಇರ್ತದೆ, ಆ ಬಿಲ್ಡಿಂಗಿಗೆ ಪಿಲ್ಲರ್ ಇರ್ತದೆ, ಆ ಪಿಲ್ಲರನ್ನು ತೆಗೆದ್ರೆ ಬಿಲ್ಡಿಂಗೇ ಬಿದ್ದು ಹೋಗ್ತದೆ. ಆ ರೀತಿಯಾಗಿ ಒಂದು ಆಚರಣೆಯನ್ನು ನಾವು ಬಿಡುವುದರಿಂದ ಅಥವಾ ಮಾಡದೇ ಇರೋದ್ರಿಂದ ಧರ್ಮ ಹೇಳ್ತದೆ ಹೀಗೆ ಮಾಡಬೇಕು ಅಂತ, ಅದನ್ನು ಮಾಡದೇ ಇರೋದ್ರಿಂದ ಆ ಧರ್ಮವೇ ನಶಿಸಿ ಹೋಗುವುದಿಲ್ಲ. ಆದರೆ ಅಂಥದ್ದು ಎಸೆನ್ಷಿಯಲ್ ರಿಲಿಜಿಯಸ್ ಪ್ರಾಕ್ಟೀಸ್ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ. ಸೊ ಟ್ರಿಪಲ್ ತಲಾಕ್ ಎಸೆನ್ಷಿಯಲ್ ರಿಲಿಜಿಯಸ್ ಪ್ರಾಕ್ಟೀಸ್ ಅಲ್ಲ. ಯಾಕೆ ಅಂದರೆ ಟ್ರಿಪಲ್ ತಲಾಖನ್ನು ಸ್ಟಾಪ್ ಮಾಡೋದ್ರಿಂದಾಗಿ ಒಂದು ಧರ್ಮ ನಶಿಸಿ ಹೋಗೋದಿಲ್ಲ. ಈ ರೀತಿ ಪದೇ ಪದೇ ಬೇರೆ ಬೇರೆ ಪ್ರಕರಣಗಳಲ್ಲಿ ಸುಪ್ರೀಂ ಕೋರ್ಟ್ ಎಸೆನ್ಷಿಯಲ್ ರಿಲಿಜಿಯಸ್ ಪ್ರಾಕ್ಟೀಸ್ನ ಬಗ್ಗೆ ಕೂಡ ಹೇಳಿದೆ. ಇದರ ಇತ್ತೀಚಿನ ಇನ್ನೊಂದು ಪ್ರಕರಣ ಅಂದರೆ ನಮ್ಮ ಕರ್ನಾಟಕ ಹೈಕೋರ್ಟ್ ಹಿಂದೆ ಹಿಜಾಬ್ ಪ್ರಕರಣದಲ್ಲೂ ಕೂಡ ಮುಖ್ಯ ಪ್ರಶ್ನೆ ಇದ್ದಿದ್ದು ಎಸೆನ್ಷಿಯಲ್ ರಿಲಿಜಿಯಸ್ ಪ್ರಾಕ್ಟೀಸ್ ಹೌದಾ ಅಂತ. ಹೌದು ಅಂತ ಆದರೆ ಅದಕ್ಕೆ ಕಾನೂನು ಅವಕಾಶ ಮಾಡಿಕೊಟ್ಟಿದೆ, ಅದು ಅವರ ಮೂಲಭೂತ ಹಕ್ಕು ಅಂತ. ಆದರೆ ಕರ್ನಾಟಕ ಹೈಕೋರ್ಟ್ ತ್ರಿಸದಸ್ಯ ಪೀಠ ಏನು ಹೇಳ್ತು ಅಂದರೆ ಇದು ಎಸೆನ್ಷಿಯಲ್ ರಿಲಿಜಿಯಸ್ ಪ್ರಾಕ್ಟೀಸ್ ಅಲ್ಲ, ಈ ಆಚರಣೆಯನ್ನು ಮಾಡದೇ ಇರುವುದರಿಂದ ಆ ಧರ್ಮ ನಶಿಸಿ ಹೋಗುವುದಿಲ್ಲ, ಅದಕ್ಕೆ ಅದು ಬೇಕಾದರೆ ಮಾಡ್ಬೋದು, ಎಷ್ಟೋ ಜನ ಮಾಡದೇನೂ ಇರಬಹುದು. ಸೊ ಇದೆಲ್ಲವನ್ನು ನಾವು ಚಿಂತನೆ ಮಾಡಬೇಕಾಗತ್ತೆ. ಇದರಿಂದ ಇಂದಿನ ಏನು ವಾಸ್ತವಿಕ ಪರಿಸ್ಥಿತಿಗೆ ಹಿಂದೆ ಯಾವುದೋ ಕಾಲದಲ್ಲಿ ಆಗಿರುವಂತಹ ಆ ಕಾಲಕ್ಕೆ ಆ ಸನ್ನಿವೇಶಕ್ಕೆ ಆಗಿರುವಂತಹ ಕಾನೂನಿನ ಮಾರ್ಪಾಡು ಆಗಬೇಕಾ ಅನ್ನುವಂಥ ಪ್ರಶ್ನೆ.